ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಅತ್ಯಂತ ಅಪಾಯಕಾರಿ ಕಿಬ್ಬೊಟ್ಟೆಯ ಮಹಾಪಧಮನಿಯ ಅನ್ಯೂರಿಸಮ್ ಅನ್ನು ಸರಿಪಡಿಸಲು ಕರಾವಳಿ ಕರ್ನಾಟಕದಲ್ಲಿ ಮೊದಲ ತೆರೆದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ ಒಂದು ಹೆಗ್ಗಳಿಕೆ ಎಜೆ ಆಸ್ಪತ್ರೆಗೆ ಸಿಗ್ತಾ ಇದೆ. EVAR ವಿಧಾನದಿಂದ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಮೂತ್ರಪಿಂಡ ವೈಫಲ್ಯ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ದ 57 ವರ್ಷದ ವ್ಯಕ್ತಿಯೋರ್ವರಿಗೆ ಡಯಾಲಿಸಿಸ್ ಅನ್ನು ಮಾಡಲಾಗ್ತಾ ಇತ್ತು. ಈ ವೇಳೆ ಕಿಬ್ಬೊಟ್ಟೆಯ ಮಹಾಪಧಮಿಯಲ್ಲಿ ದೊಡ್ಡ ಉಬ್ಬು ಅಂದರೆ ಅನ್ಯೂರಿಸಮ್ ಅಂತ ಹೇಳ್ತಾರೆ, ಅದು ಪತ್ತೆಯಾಗಿತ್ತು. ತಕ್ಷಣ ಎಜೆ ಆಸ್ಪತ್ರೆಯ ವೈದ್ಯರು ಎಂಡೋವಾಸ್ಕ್ಯುಲರ್ ಅನ್ಯೂರಿಸಮ್ ರಿಪೇರ್ ಅಂದರೆ EVAR ಪ್ರಕ್ರಿಯೆಯ ಮೂಲಕ ರೋಗಿಗೆ ಸ್ಟೆಂಟನ್ನು ಅಳವಡಿಸಿದ್ರು. 2 ತಿಂಗಳ ಬಳಿಕ ರಕ್ತನಾಳದಲ್ಲಿ ಸೋರಿಕೆ ಆರಂಭವಾಯಿತು. ತಕ್ಷಣ ಎಜೆ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಈ ಒಂದು ಗಂಭೀರ ಪರಿಸ್ಥಿತಿಗೆ ಪ್ರತಿಕ್ರಿಯಿಸಿ ಸೋರಿಕೆಯಾಗ್ತಾ ಇದ್ದ ಸ್ಟೆಂಟನ್ನು ತೆಗೆದುಹಾಕಿ ಹಾನಿಕೊಂಡ ಧಮನಿಯನ್ನು ಸರಿಪಡಿಸಲು ತೆರೆದ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಈ ಒಂದು ಚಿಕಿತ್ಸೆಯ ನೇತೃತ್ವವನ್ನು ಕಾರ್ಡಿಯೋಪೊರೆಸಿಕ್ ನಾಳೀಯ ಮತ್ತು ಎಂಡೋವಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ಸಂಭ್ರಮ್ ಶೆಟ್ಟಿ ಅವರು ವಹಿಸಿದ್ರು. ಸರ್ಜನ್ ಡಾಕ್ಟರ್ ಜಯಶಂಕರ್ ಮಾರ್ಲಾ, ಲ್ಯಾಬೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಶಿವಶಂಕರ್ ಭಟ್, ಹೃದಯ ಅರಿವಳಿಕೆ ತಜ್ಞರಾದ ಡಾಕ್ಟರ್ ಗುರುರಾಜ್ ತಂತ್ರಿ ಮತ್ತು ಡಾಕ್ಟರ್ ರಾಕೇಶ್, AICU ಡಾಕ್ಟರ್ ಸುದೇಶ್ ರಾವ್ ಇವರ ಸಹಕಾರದೊಂದಿಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಎಜೆ ಆಸ್ಪತ್ರೆ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿದೆ. ಅತ್ಯುತ್ತಮ ಗುಣಮಟ್ಟದ ಆರೈಕೆ ಮತ್ತು ವಿಶೇಷ ಚಿಕಿತ್ಸೆಯನ್ನು ಒದಗಿಸಲಾಗಿದೆ.